ಗೈಸ್ ತುಳಿ ಏನು ದಾದ ಮತ್ತೊಂದುಲ್ಲ ಎಂತ ಪಂಡದು ದಾದಂದು ಪಂಡಂದಂಡ ತುಲೆ ಒಂಜಿ ಐಟಮ್ ಅನ್ಪುಡು ಪಂಡದುಲ್ಲೆ ದಾದೊಂದಿಟ್ಲೆ ಗೊತ್ತಾದ ಉಪ್ಪು ಇನಿ ಬಣ್ಣಗಾಯನ್ನು ಎಟ್ಟಿದ ಪುಡಿ ಕಣದ ಬತ್ತೆ ಅಂಚಾದು ಒಂಜಿ ಎಟ್ಟಿದ ಪುಡಿತ ಚಟ್ನಿ ಮನ್ಪುಗ ಅಂದು ಪಂಡದು ಉಲ್ಲೆ ಒಂದು ಶೋಕ್ ಮದ್ದು ನಮ್ಮ ಡ್ರೈ ಮನ್ಪುಡು ಗೈಸ್ ತುಲೆ ಮಸ್ತ್ ಫ್ರೈ ಮಂತದ್ದು ಫುಲ್ ಡ್ರೈ ಅವಡು ಅಪ್ಪ ಮಸ್ತ್ ಶೋಕ್ ಆಪುಡು ಇಜ್ಜಿನಾತ್ ಇಷ್ಟ ಅವಜಿ ತೂಂದು ಪರ್ ಗೈಸ್ ಕೆಲ ಮುಲ್ಪ ಅಂದು ಅವ್ನು ಬತ್ತಂಡು ಕರಂಚರ ಆಲ್ರೆಡಿ ಅವ್ನು ಬತ್ತಂಡು ನಾನು ಗ್ಯಾಸ್ನ ಸ್ಲೋ ಮಂತೆ ತುಲೆ ಗೈಸ್ ಇಟ್ಟಿದ ಪುಡಿ ಚಟ್ನಿ ಮನ್ಪೆರ ಈತೆ ಮಲ್ಲ ಇಟ್ಟಿದ ಪುಡಿ ಜೊತೆ ದಾಯಿ ಬಣ್ಣದಂಡ ಇಜ್ಜಿನ ಎಡ್ಡೆ ಪೂಜಿ ಕನ್ನಡ ದಿಕ್ಕು ಸಿಗಡಿ ಪನ್ಪೇರು ಇಂಗ್ಲೀಷ್ ದಿಕ್ಕು ಫ್ರಾನ್ಸ್ ಅಂತ ಪನ್ಪೇರು ನಮ್ಮ ತುಳು ಭಾಷೆ ನಮ್ಮ ತುಳುಟಿ ಲಾಗ್ ಮನ್ಪುಗ ಬಟ್ ಮನ್ಪುವೆ ಕೆಲವು ಸಂದರ್ಭ ಕನ್ನಡ ಲಾಗು ಮಿಕ್ಸ್ ಅದು ಮನ್ಪುವೇನ ದಯಪಂಡ ಯಾನು ಪೋಪುನ ಬೇಲದಲ್ಪ ಸ್ಟೂಡೆಂಟ್ ಹಾಕಲು ಉಪ್ಪುನೆ ಹಾಕಲು ಪನ್ಪೇರು ಅಕ್ಕ ನಮಗೆ ತುಳು ಬರುವುದಿಲ್ಲ ಅರ್ಥ ಆಗ್ತದೆ ಬಟ್ ಹಾಗಾಗಿ ನೀವು ಕನ್ನಡದಲ್ಲಿ ಕೂಡ ಲಾಗ್ ಮಾಡಿ ಎಂದು ಪಂಡದು ಎಂಕ್ ಟೂ ಚಾನಲ್ಸ್ ಮೇಂಟೈನ್ ಮನ್ಪೇರು ಎಂಕ್ ಸಾಧ್ಯ ದಯಪಂಡ ಏನು ಜಾಬ್ ಪೋಪೈತೆ ಜಾಬ್ ಪೋನಾಗ ಎಂಕ್ ಆಪುಜಿ ಯಾನು ಎನ್ನ ಬೇಲದ ತೂಪುನ ಇಲ್ಲದ ತೂಪುನ ಅಂಚದ ಆಪುಜಿ ಎಂಕ್ ಲಾಗ್ ಮನ್ಪೇರ ಟೈಮ್ ಆಪುಜಿ ಅಂಚಾದ ಯಾನು ಒಂಜಿ ಚಾನಲ್ ಮೇಂಟೈನ್ ಮನ್ಪೋಯನು ಇಂದು ನಿಕ್ಲು ಎಂಕ್ ನಿಕ್ಲು ಸಪೋರ್ಟ್ ಏಪಲ ಉಪ್ಪೊಂದು ಏನು ಎನ್ನುವೇನು ನೆತುಲೆ ಗೈಸ್ ನೆತುಲೆ ಪುಗ್ಗೆ ಬರೋದುಂಡು ಪಂಡ ಕಾಯಿ ಒಂದು ಭತ್ತ ಒಂದು ಅರ್ಥ ಗೊತ್ತಾಪು ನಿಕ್ಲೆಗೆ ಬೊಕ್ಕ ಜಾಸ್ತಿ ನಮ್ಮ ಕಂಚುಂಡು ನಮ್ಮ ತೂವೊಂದು ಪೊಡು ನೀನು ಮಾತ್ರ ಯಾವು ಗೈಸ್ ನಾನೀಗ ಸಿಗಡಿಯನ್ನು ಫ್ರೈ ಮಾಡಿ ಆಯಿತು ನಾನು ಕನ್ನಡದಲ್ಲಿ ಕೂಡ ಮಿಕ್ಸ್ ಮಾಡಿ ಲಾಗ್ ಮಾಡ್ತಿದ್ದೇನೆ ಸಿಗಡಿಯನ್ನು ಇಷ್ಟು ಬಿಸಿ ಸಾಕು ನೋಡಿ ನಿಮಗೆ ಗೊತ್ತಾಗ್ತದೆ ಇದು ಮುಟ್ಟುವಾಗ ಹೀಗೆ ಆಗ್ತದೆ ಈಗ ಅದನ್ನೊಂದು ಪಾತ್ರೆಗೆ ಹಾಕ್ತೇನೆ ಇದು ಏನಂದೇನು ಫ್ರೈ ಮಾಡ್ತದೆ ಏನೊಂದು ಬಾಜನ ಪಾಡೊಂದುಲ್ಲೇನು ಎಷ್ಟಿದೆ ಪ್ರೊಸೀಜರ್ ನಿಕುಲ್ ತೂಲಿದೆ ತಂದು ಧೂಳು ಪುರ ದೆಪ್ಪೆರುಂಡು ಇದರದ್ದು ಧೂಳೆಲ್ಲ ತೆಗಿಲಿಕ್ಕುಂಟು ಗಾಯಸ್ ನೋಡಿ ನಾನೀಗ ನೆಕ್ಸ್ಟ್ ಪ್ರೊಸೀಜರಿಗೆ ಹೋಗ್ತಾ ಇದ್ದೇನೆ ನೋಡಿ ನಾನೀಗ ಎಣ್ಣೆ ಇಟ್ಟು ಅದಕ್ಕೆ ಸ್ವಲ್ಪ ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದೆ ಜಾಸ್ತಿ ಹಾಕೋದಿಲ್ಲ ಇದು ಯಾಕೆ ಅಂದರೆ ತೆಂಗಿನ ತುರಿಯನ್ನು ಫ್ರೈ ಮಾಡಲಿಕ್ಕೆ ಗೈಸ್ ಏನು ಬಾಣಲೆದಿದು ಹೈಕು ಎಣ್ಣೆ ಪಾಡಿಯೇನು ಎಣ್ಣೆ ಪಾಡಿ ಬೊಕ್ಕ ತೆಂಗಿನ ತಾರೆದ ಪೂ ಪಾಡೋದುಲ್ಲೆ ದಾಯಿಗೆ ಪಂಡದಣ್ಣ ಎಟ್ಟಿದ ಚಟ್ನಿಗೆ ಪಲ್ಲ ನಮ್ಮ ತಾರ ಇಂಚ ಮಂತ ಬಣ್ಣ ಮಸ್ತ್ ಟೇಸ್ಟಿ ಯಾನ್ ಸಿಂಪ್ಲಿ ಅದು ಮನ್ಪುನಿ ಹೈಫೈ ಇದಲ್ಲ ಒಂದು ಇಜ್ಜಿ ನಿಕ್ಲು ಕೆಲವುದೇ ತುಂಡು ತಾರ ಎಲ್ಲ ಉಂಡು ಅವು ಕಡೆನಾಗ ಸಣ್ಣ ಅವಡು ಹಂಚದಿಯನ್ನು ಒಟ್ಟಿಗೆ ಪಾಡೋದುಲ್ಲೆ ಇದನ್ನು ನಾನು ಇದರಲ್ಲಿ ತುಂಡು ತುಂಡು ತೆಂಗಿನಕಾಯಿ ಉಂಟು ನೋಡಿ ಅದು ಕಟ್ ಮಾಡಿ ಇದು ಮಾಡುವಾಗ ಆಯಿತು ಹಾಗಾಗಿ ಇದನ್ನು ನಾನು ಈಗ ಚೆಂದ ಮಾಡಿ ಫ್ರೈ ಮಾಡಬೇಕು ಆದರೆ ಗ್ಯಾಸ್ ನೋಡಿ ಇಲ್ಲಿ ಫುಲ್ಲು ಸ್ಲೋ ಅಲ್ಲಿ ಇಟ್ಟಿದೆ ನೋಡಿ ಸ್ಪೀಡಲ್ಲಿ ಇಡಲಿಲ್ಲ ನೋಡಿ ಫುಲ್ಲು ಸ್ಲೋ ಉಂಟು ಗೈಸ್ ನಾನು ಇದಕ್ಕೆ ಈಗ ಅರಶಿನ ಹಾಕ್ತೇನೆ ನನಗೆ ತೆಂಗಿನಕಾಯಿದು ಅರೋಮ ಬರ್ತಾ ಉಂಟು ಅಂದರೆ ಪರಿಮಳ ಬರ್ತಾ ಉಂಟು ಪರಿಮಳ ಬಂದ ಕೂಡಲೇ ಗ್ಯಾಸಲ್ಲಿ ಸ್ಲೋ ಮಾಡಿ ಹೀಗೆ ನೋಡಿ ಇದನ್ನು ಹಾಕಬೇಕು ಅರಶಿನವನ್ನು ಹಾಕಿ ಇಲ್ಲದಿದ್ದು ಎಂತ ಆಗ್ತದೆ ಗೊತ್ತುಂಟಾ ಗ್ಯಾಸಲ್ಲಿ ಡೈರೆಕ್ಟಾಗಿ ಅರಶಿನ ಹಾಕಿದರೆ ಅದು ಕರಟಿತ್ತದೆ ಅಂದರೆ ನಮ್ಮ ತುಳುವಿನಲ್ಲಿ ಗ್ಯಾಸ್ ಡೈರೆಕ್ಟ್ ಅದು ತಾರೆದ ಪೂಕು ಸ್ಪೀಡ್ದು ಗ್ಯಾಸ್ಗೆ ಅರಶಿನ ಪಾಡಂದೆಲ್ಲ ಕರಂಚುಂಡು ಏಪಲ್ ನಮ್ಮ ಗ್ಯಾಸ್ ಸ್ಲೋ ಪೋಡು ಗ್ಯಾಸ್ ಸ್ಲೋ ಉಡಿಂದ ಅನ್ಪೋಡು ಗೈಸ್ ಸರಿ ಗೈಸ್ ಒಂದು ಇಡೆಗೆ ತೆಂಗಿನ ತುರಿ ಮಿಕ್ಸ್ ಆಂಡು ನನ್ನಂದೇನು ಕಡೆರ ಪಾಡು ಐಕದು ಪ್ರೊಸೀಜರ್ ಈಗ ಕಾಲು ತಾರೆ ಕಡೆನ ಯಾವಣ್ಣ ಐಕದಲ್ಲ ಪಾಡ್ರೆ ಉಂಡತೆ ಗೈಸ್ ಎಂಚಿನ ಪುರ ಪಾಡುಗದ ನನಗೆ ಪನ್ಪೇನ ನೀನು ಇಷ್ಟೇ ಅಲ್ಲ ಇನ್ನು ಇದಕ್ಕೆ ಎಂತೆಲ್ಲ ಹಾಕ್ಲಿಕ್ಕೆ ಅಂದರೆ ನಾನು ನಿಮಗೆ ಹೇಳ್ತೇನೆ ಅದರ ನಂತರ ಕಡಿಯುವ ನಾನೀಗ ಖಾಲಿ ಬನ್ಲೆ ಇಟ್ಟಿದ್ದೇನೆ ಅದಕ್ಕೆ ಒಂದು 4 ಮೆಣಸು ಅಷ್ಟೇ ಮತ್ತೆ ಎಂತ ಯೂಸ್ ಮಾಡೋದಿಲ್ಲ ಸ್ಲೋ ಉಂಟು ಅದಕ್ಕೆ ಎಣ್ಣೆ ಅಂತ ಹಾಕೋದಿಲ್ಲ ಮೆಣಸಿಗೆ ನೋಡಿ ಗೈಸ್ ಏನು ಬಾಣಲೆ ತೆಗೆದು ಎಣ್ಣೆ ದಳ ಪಾಡುಜಿ ಮುಂಚಿನ ಬೆಚ್ಚ ಮಾಡ್ತಂದುಲ್ಲೆ ಫ್ರೈ ಮಾಡ್ತಂದುಲ್ಲೆ ಚೂರು ಬೆಚ್ಚಂಡ ಯಾವು ಜಾಸ್ತಿ ಅದಲ್ಲ ಬುಡ್ಚಿ ಒಂಚೂರು ತಾರೆದ ಪೂ ಜಾಸ್ತಿ ಅರಶಿನ ಪಾಡ್ದು ಕರಂಚಿಲೆ ಕಾಪುಂಡು ಅದಕ್ಕೆ ಅವು ಬಾಣಲೆ ಒಂಚೂರು ಕಪ್ಪು ಕಪ್ಪಂಡು ಏನೈಟ್ ಯೂಸ್ ಅನ್ಪಡ ದಿಕ್ಕನ ಮಸ್ತ್ ಪುರ್ತಾಪುಣದು ಪಂಡದು ಗೈಸ್ ಮೆಣಸು ಮತ್ತು
ತೆಂಗಿನ ತುರಿ ನೋಡಿ ಇಷ್ಟು, ಮತ್ತು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಗೈಸ್ ನೋಡಿ, ಹುಣಸೆ ಹಣ್ಣು ಇಷ್ಟು ಸಾಕು, ಜಾಸ್ತಿ ಹುಳಿ ಬೇಡ. ಇಷ್ಟನ್ನು ನಾವು ಕಡಿದುಕೊಂಡು ಬರುವ ಗೈಸ್. ಏನು ತಾರೆದ ಪೂಕು ಮಂಚಲ್ ಪಾರ್ದು ಫ್ರೈ ಮಂತ್ರ ಉಂಡು ಬೊಕ್ಕ ತುಳೆ 4 ಮುಂಚಿ ಪಾಡಿಯೆ ಬೊಕ್ಕಂದಿ ತುಳೆ ಒಂಜಿ ಬಿತ್ತು ಪುಳಿ ಒಂಜಿ ಬಿತ್ತನ ಒಂಜಿ ಉಂಡೆ ಈತೆ ನಮ್ಮ ಕಡೆ ಒಂದು ಬರ್ಕೆ ಇಂಚ ಕಡೆ ನಮಗೆ ತೋರಿಸ್ಪಾವಣಿಕ್ಲೆ ಹೇಗೆ ಕಡಿದು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಕಾಲಿ ಮೆಣಸು ಹಾಕಿದೆ, ಅರಶಿನ ಇದು ಎಂತ ಹುಳಿ ಹಾಕಿದೆ ನೋಡಿ, ಇದು ಹುಳಿ ಮತ್ತು ಮೆಣಸು ಇಷ್ಟೇ ಗೈಸ್. ಯಾನ್ ದಾದಾಪುರ ಕಡೆ ಎಲ್ಲ ಪಾಡೊಂದುಲ್ಲೆ ಪಂಡ ಮುಂಚಿ ಬೊಕ್ಕ ಪುಳ್ಳಿ ಈತೆ ಕಡೆ ಒಂದುಲ್ಲೆ ಬೊಕ್ಕ ಒಂಚೂರು ಪೊಡ್ತಾ ಇದ್ದಾಗ ಉಪ್ಪು ಪಾಡುವೇನು. ಸರಿ ಗೈಸ್, ಕಡೆ ಸಣ್ಣ ತಿಕ್ಕಗ ತುಳಿ ಉಪ್ಪು ಪಾಡೋದಿಲ್ಲ, ಓಡುದೇನು ಗೈಸ್. ಈಗ ಉಪ್ಪು ಹಾಕ್ತಿದ್ದೀನಿ. ಗೈಸ್ ನೋಡಿ ಕಡಿತಾ ಉಂಟು. ನಾನಿದು ಅದಕ್ಕೆ ಈ ಪೀಸೆಂಗಿನಕಾಯಿ ಉಂಟಲ್ಲ ಇದನ್ನು ಹಾಕ್ತಾ ಇದ್ದೇನೆ ಗೈಸ್. ಕಡೆ ಒಂದು ಕಲ್ಲು ತುಂಡು ತಾರ ಉಂಟು ಜವೇನು ಪಾಡೋದಿಲ್ಲ, ದಾಯಿಗೊಂದು ಪಂಡನಾಂಡ ಅವು ಒಂಚೂರು ಅರೆಪುಡು ಸಣ್ಣ ಹೊಡೆದು ಪಂಡದು ಇಡೀ ತಾರೆ ಪಾಡನಾಂಡ ಒಂದು ಹಾಕ್ಕೊಂಡು ನೋಡಿ ಹೀಗೆ ಆಯಿತು. ನಾನು ಹೇಗೆ ಮಾಡ್ತೀನಿ ನಿಮಗೆ ತೋರಿಸ್ತೀನಿ. ಈಗ ನಿಮಗೆ ಎಷ್ಟು ಅಂದರೆ ಪಸೆ ಟೈಪ್ ಕಾಣ್ತದಲ್ಲ, ನಾನು ಹೇಗೆ ಮಾಡ್ತೀನಿ ಅಂತ ನೋಡಿ ಗೈಸ್. ನಾನು ಎಂಚದೆತ್ತೆ ಪಂಡ ನಂದು ತುಂಡು ತಾರ ಇತ್ತನು ಅಂಚದವು ಮಸ್ತ್ ನೀರ್ದಲೆಗ ತೋಜುನು 5 ಬೊಕ್ಕೆ ಎಂಚ ಪುಣ್ಯಗಳು ತುಳೆ ಗೈಸ್. ಓಕೆ ಗೈಸ್, ಮತ್ತೆ ಸಿಗೋಣ ಗೈಸ್. ತುಳೆಯನ್ನು ಈತ ಕಡೆ ದಾಂಡು ಒಂದು ಇಂಚ ಉಂಡತೆ ಇದಕ್ಕೆ ಇಂಚ ಮಿಕ್ಸ್ ಮಾಡ್ಬೇಕು ತುಳೆ. ತೂಡು ಗೈಸ್ ನಮ್ಮ ಸರಿ ಉಂಡ ಅಂತ ಪಂಡದು ತಾರಾಯಿ ಬೆಚ್ಚ ಮಂತ್ಬೇಕು ಚಟ್ನಿನ ಬೆಚ್ಚ ಅನ್ಕೊಂಡಲ್ಲ ಇಜ್ಜಿ ಹಂಚದು ಇಜ್ಜಿ ನಾನು ಇಂಚ ಪ್ಲ್ಯಾನ್ ಇತ್ತೆ. ಫಸ್ಟ್ ಪುಳಿ ಮುಚ್ಚಲೆ ಕಡೆದು ಐದಕ್ಕೆ ತಾರಾಯಿ ಮಿಕ್ಸ್ ಮಾಡ್ತದೆ, ಐದಕ್ಕೆ ಚಟ್ನಿ ಫಿರ ಬೆಚ್ಚ ಅನ್ಪುಗ ಅಂತ ಪಂಡದು ದೇಕು ಪೂರ ಚಟ್ನಿ ಬೆಚ್ಚ ಮಾಡ್ಕೊಂಡು ಇಜ್ಜಿ ಗೈಸ್. ನೋಡಿ ನಾನು ತೆಂಗಿನಕಾಯಿದು ತುರಿಯನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ಆಯಿತು ನೋಡಿ. ಉಪ್ಪೆಲ್ಲ ನೋಡಬೇಕು ನಾವು. ಮತ್ತು ಇನ್ನೆಂಥದ್ದು ನೆಕ್ಸ್ಟ್ ಪ್ರೊಸೀಜರ್ ಅಂದರೆ ಗೈಸ್ ನೆಕ್ಸ್ಟ್ ದಾದ ಮತ್ತೊಂದುಲ್ಲ ಅಂತ ಪಂಡ ಅಂದರೆ ಧೂಳು ಪೂರ ಹಿಂಚವನ್ ಪೊಣ್ಣಮ್ಮ ಮೇಲ್ಮೇಲ್ದು ಇಂಚ ಬಾರಡು ಇಷ್ಟು ಕಸ ಸಿಕ್ಕಿತಿದ್ರಲ್ಲಿ ನೋಡಿ. ಅದರದ್ದು ಧೂಳು ಅದು ಒಳ್ಳೆಯದಾಗುವುದಿಲ್ಲ ನೋಡಿ. ನಾನು ಇದಕ್ಕೆ ಈ ಮಸಾಲೆಗೆ ಸಿಗಡಿಯನ್ನು ಮಿಕ್ಸ್ ಮಾಡಿದೆ. ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಈಗ ಮಸಾಲೆಯೊಟ್ಟಿಗೆ ಒಳ್ಳೆ ಬೆರೆದುಕೊಳ್ಬೇಕು ಗೈಸ್. ತುಳೆ ಒಂದು ಶೋಕ್ ಅದು ಬೆರೆಡು ಗೈಸ್. ತುಳೆ ಮಸ್ತ್ ಶೋಕ್ ಹಾಕೋಣ ಟೇಸ್ಟಿ ಹಾಕೊಂಡು ಗೈಸ್. ನೋಡಿ ನಾನು ಅದಕ್ಕೆ ನೀರುಳ್ಳಿ ಮಿಕ್ಸ್ ಮಾಡ್ತಿದ್ದೇನೆ, ಒಳ್ಳೆ ಕಾಂಬಿನೇಷನ್ ಗೈಸ್. ಏನು ಐಕಿತೆ ಹೆಟ್ಟಿದ ಬಡಿಗೆ ನೀರುಳ್ಳಿ ಮಿಕ್ಸ್ ಮಾಡೋದು ಉಲ್ಲೆ ಎಂಚ 3 ಎಂಚ ಪಾತ್ರ ನಿಕ್ಕಲು ತೂಲೆ ಗೈಸ್. ನೋಡಿ ಹೇಗೆ ನಾನು ನೀರುಳ್ಳಿ ಕಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಸಣ್ಣ ಸಣ್ಣ ಕಟ್ ಮಾಡಬೇಕು, ಇಲ್ಲದ ಒಳ್ಳೇದಾಗಲ್ಲ ಅಷ್ಟಾಗಿ ಗೈಸ್. ಏನು ತೂಳೆ ನೀರುಳ್ಳಿನ ಎಲ್ಲೆಲ್ಲೇ ತುಂಡು ಅಂತಂದು ಒಳ್ಳೆ ನೋಡಿ ರೆಡಿ ಆಯಿತು. ಸಿಗಡಿಯ ಚಟ್ನಿ ಎಟ್ಟಿದ ಪುಡಿದ ಚಟ್ನಿ ರೆಡಿ ಆಂಡ್ ತುಳಿ ಗೈಸ್. ಏನಿಲ್ಲ ತೋಚ್ಪವೆ ಇದಕ್ಕೆ ಕಾಂಬಿನೇಷನ್ ಪಂಡ ನೀರುಳ್ಳಿ ಏರೆಗೆ ಬೋಡು ಹಾಕೊಳ್ಳೋದೈತೆ ನೋಡು. ಎಂಕ್ಲೆಗೆ ನೀರುಳ್ಳಿ ಇಷ್ಟ. ನನ್ನ ಲಾಗನ್ನು ಇಲ್ಲಿಗೆ ನಾನು ಹೆಣ್ಣು ಮಾಡ್ತಿದ್ದೇನೆ. ನೀವು ಕೂಡ ಹೀಗೆ ಮನೇಲಿ ಟ್ರೈ ಮಾಡಿ ಅಂತೆಲ್ಲ ಹಾಕೋದಂತ ಹೇಳಿ ಗೈಸ್. ಏನಿದೆ ಲಾಗ್ ಹೆಣ್ಣು ಮಂತೊಂದುಲ್ಲೇನು ಇಂಚೆನೆ ಹೆಂಗೆ ಸಪೋರ್ಟ್ ಮಾಡ್ಪ್ಲೆ ಮಾತೇ ಇರಲ್ಲ. ಸಬ್ಸ್ಕ್ರೈಬ್ ಮಾಡ್ಪ್ಲೆ, ಲೈಕ್ ಮಾಡ್ಪ್ಲೆ, ಶೇರ್ ಮಾಡ್ಪ್ಲೆ. ಓಕೆ, ಗುಡ್ ನೈಟ್. ಒಂದು ಎಲ್ಲಿ ಅದು ರೆಸಿಪಿ ಮಾತ್ರ ಇತ್ತೆ ರಾತ್ರಿಗೆ ಒಂದು ಚಟ್ನಿ ಮಾಡ್ಬೇಕು ಒಣಸಿಗೆ. ಸರಿ ಗೈಸ್, ಬಾಯ್. ನನ್ನ ಎಲ್ಲದ ಲಾಗಡು ಪೊಸತಾದ ಪೊಸತ್ತು ಲಾಗಡು ನಮ್ಮ ರೆಸಿಪಿದೊಟ್ಟಿಗೆ ನಾವು ಸಿಕ್ಕಗ. ಓಕೆ, ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಗೈಸ್. ನೋಡಿ ಎಟ್ಟಿನ ಹುಡಿಯ ಚಟ್ನಿ ಮತ್ತು
ರೈಸ್ ಗೈಸ್ ತೂಳೆ ಎಟ್ಟಿದ ಪುಡಿದ ಚಟ್ನಿ ಬೊಕ್ಕ ನುಪ್ಪು ಭಾರಿ ಶೋಧ ಕಾಂಬಿನೇಷನ್ ಮಿಕ್ಕಳು ಇಲ್ಲ ಟ್ರೈ ಮಾಡಿದ್ರೆ ಇಂಚಲ್ಲಿ ತಿನ್ಲೆ ಗೈಸ್ ಹಳೆಗೆ ನೀರುಳ್ಳಿ ಊರ ಬೊರ್ಚಿ ಗೈಸ್ ಅಂಚದೇ ಅಂದೆ ತೊಂದಿನಿ ತುಲೆ ಗೈಸ್ ಓಕೆ ಗಾಯ್ಸ್ ಹೆಂಗ್ ರೆಡ್ ಒಣಸ್ ಮನ್ಪ ನಮ್ಮ ಎಟ್ಟಿದ ಚಟ್ನಿ ಉಣ್ಕನ ರೆಡ್ ಉಣ್ಕನ ನಮ್ಮ ಎಟ್ಟಿದ ಪುಟ್ಟಿದ ಚಟ್ನಿ ಇಡು ಓಕೆ ಹೆಂಗ್ ಉಂಡುದು ನನ್ನ ನೆಕ್ಸ್ಟ್ದಲ್ಲಿ ಆಗಲು ತಿಕ್ಕುವ ಹೊಸ ರೆಸಿಪಿ ತೊಟ್ಟಿಗೆ ಹೆಂಗಳು ತಿಕ್ಕುವ ಗೈಸ್ ಬಾಯ್ ಗಾಯ್ಸ್ ಹೀಗೆ ನಮ್ಮ ಚಾನಲನ್ನು ನೋಡ್ತೀರಿ ಸಪೋರ್ಟ್ ಹಾಕಿರಿ ಗಾಯ್ಸ್ ಬಾಯ್